ನಮಸ್ಕಾರ. ಇವತ್ತು ಕರ್ನಾಟಕ ಸರ್ಕಾರ ಹಾಗೂ ಕರ್ನಾಟಕ ಕುಕ್ಕಟ ಸಹಕಾರ ಮಂಡಳಿ ಹಾಗೂ ಪಶುಪಾಲನಾ ಇಲಾಖೆ ಪುತ್ತೂರು ಇದರ ಸಹಯೋಗದೊಂದಿಗೆ ಉಚಿತ ಕೋಳಿ ವಿತರಣಾ ಕಾರ್ಯಕ್ರಮ. ಈ ಒಂದು ವಿತರಣಾ ಕಾರ್ಯಕ್ರಮಕ್ಕೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರಾದಂಥ ಸನ್ಮಾನ್ಯ ಶ್ರೀಯುತ ಅಶೋಕ್ ಕುಮಾರ್ ಕೋಡಿಂಬಾಡಿ ಸರ್ ತಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಧಾರಿತ ಸ್ವಾಗತಿಸಿದ್ದೇವೆ. ಅದೇ ಸೇರಿ ಇಲ್ಲಿ ಸೇರಿರುವ ಎಲ್ಲ ನಮ್ಮ ಫಲಾನುಭವಿಗಳನ್ನು ಸಹ ಸ್ವಾಗತಿಸ್ತಾ ಮತ್ತು ಪತ್ರಕರ್ತ ಮಾಧ್ಯಮದವರು ಮತ್ತು ನಮ್ಮ ಇಲಾಖೆಯ ಸಿಬ್ಬಂದಿಯವರನ್ನು ಸಹ ಸ್ವಾಗತಿಸಿದ್ದೇನೆ. ಇದೊಂದು ಗ್ರಾಮೀಣ ಭಾಗದ ರೈತರಿಗೆ ಉಚಿತ ಕೋಳಿ ಒಂದು ವಿತರಣಾ ಕಾರ್ಯಕ್ರಮ. ಇದು 5 ವಾರದ ಗಿರಿರಾಜ ನಾಟಿ ಕೋಳಿ ವಿತರಣೆ ಕಾರ್ಯಕ್ರಮ. ವಿತರಣಾ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇದು 46 ಫಲಾನುಭವಿಗಳು ನಮ್ಮ ಶಾಸಕರು ಆಯ್ಕೆ ಮಾಡಿರ್ತಾರೆ. ಇದರಲ್ಲಿ 40 ಜನ ಪರಿಷ್ಠ ಪಂಗಡದವರು ಮತ್ತು 4 ಜನ ಸಾಮಾನ್ಯ ವರ್ಗದವರು ಮತ್ತು 2 ಜನ ಪರಿಷ್ಠ ಜಾತಿಯವರಿಗೆ ಫಲಾನುಭವಿಗಳು ಆಯ್ಕೆಯಾಗಿದೆ. ಇದನ್ನು ಇವತ್ತು ಈ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೇವೆ. ತಾವು ಒಂದು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇವೆ. ಕರ್ನಾಟಕ ಸರ್ಕಾರದ ಪಶುಸಂಗೋಪನಾ ಇಲಾಖೆಯಿಂದ ಗ್ರಾಮೀಣ ಪ್ರದೇಶದ ಜನರಿಗೆ, ಮಹಿಳೆಯರಿಗೆ ಅದರಲ್ಲೂ ಕೋಳಿ ಸಾಕಾಣಿಕೆಗಾಗಿ 5 ವಾರದ ನಾಟಿ ಕೋಳಿಗಳು ಅಂದರೆ ಒಬ್ಬರಿಗೆ 20 ಕೋಳಿಗಳು, ಎವರೇಜ್ 15ರಿಂದ 20 ಕೋಳಿಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ. ಸುಮಾರು 46 ಮಹಿಳೆಯರಿಗೆ ಆಯ್ಕೆ ಮಾಡಿ ಅದನ್ನು ವಿತರಿಸುವಂಥ ಕೆಲಸವನ್ನು ಮಾಡ್ತೇವೆ. ಪರಿಶಿಷ್ಟ ಪಂಗಡದವರು 40, ಜನರಲು 2, 4 ಮತ್ತು ಪರಿಶಿಷ್ಟ ಜಾತಿಯವರು 2, ಒಟ್ಟು 46 ಜನರಿಗೆ ಈ ಕೋಳಿ ಮರಿಗಳನ್ನು ವಿತರಣೆ ಮಾಡ್ತಾ ಇದ್ದೇವೆ. ಕೋಳಿಗಳನ್ನು ಸಾಕುವುದು ಕೂಡ ಈಗ ಅತ್ಯಂತ ಒಂದು ಒಳ್ಳೆಯ ಕೃಷಿ ಅಂತ ಹೇಳ್ಬೋದು. ಇವಾಗ ಏನು ನಮ್ಮ ಫಾರ್ಮಿನ ಕೋಳಿಗಳಿದೆ, ಬ್ರಾಯ್ಲರ್ ಕೋಳಿಗಳಿದೆ, ಅದರ ಡಿಮಾಂಡ್ಗಳು ಕೋಳಿ ಮಾಂಸಕ್ಕೆ ಡಿಮಾಂಡ್ ಹೆಚ್ಚಾದರೂ ಒಂದು ಹಂತದಲ್ಲಿ ಅವೇರ್ನೆಸ್ ಬರ್ತಾ ಇದೆ. ನಾಟಿ ಕೋಳಿಗೆ ಒಂದಷ್ಟು ಡಿಮಾಂಡ್ಗಳು ಈಗ ಬರ್ತಾ ಇರೋದು ನಮಗೆ ಕಂಡಿದೆ. ನಾನು ಹೇಳುವಂಥದ್ದು ಇಷ್ಟೇ, ಒಂದು ಮನೆಯಲ್ಲಿ 2 ಪ್ರಾಯದವರು ಇದ್ದರೆ ಅವರಿಗೆ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೆ ಆಗದಿದ್ದರೆ ಬಹುಶಃ ಒಂದು 10 ಕೋಳಿಯನ್ನು ಸಾಕಿದರೆ, ಒಂದು 5 ಹೇಟೆಯನ್ನು ಸಾಕಿದರೆ ದಿವಸಕ್ಕೆ 5 ಮೊಟ್ಟೆ ಸಿಗ್ತದೆ. ಒಂದು 5 ಕೋಳಿಯನ್ನು 10 ಕೋಳಿಯನ್ನು ಸಾಕಿದರೆ ಈಗ ನಾಟಿ ಕೋಳಿಗೆ 800 ರೂಪಾಯಿ ಇದೆ ಕೆಜಿಗೆ, 750ರಿಂದ 800 ಇದೆ. ಒಳ್ಳೆ ಈ ಕೋಳಿ ಅಂಕಕ್ಕೆ ತಗೊಂಡೋಗಿ ಒಂದು ಕೋಳಿಗೆ 3000, 4000, 5000 ರೂಪಾಯಿ ಇದೆ. ಅದಕ್ಕೆ ಕೋಳಿಗೆ ಏನು ಜಾಸ್ತಿ ತಿನ್ನಲಿಕ್ಕೆ ಆಗಬೇಕಾದಿಲ್ಲ, ಎಲ್ಲ ತೋಟದ್ದು ಸುತ್ತಮುತ್ತದ್ದು ಸೊಪ್ಪು ಅದು ಇದು ತಿಂತದೆ. ಅಕ್ಕಿ ಕೂಡ ಸರ್ಕಾರದಿಂದ ಬರುವಂಥ ಅಕ್ಕಿ 10 kg ಸಿಗ್ತದೆ. ಸ್ವಲ್ಪ ನಾವು ತಿಂದು ಉಳ್ದದನ್ನು ಅದಕ್ಕೆ ಹಾಕಿದರೆ ಅದು ಬದುಕ್ತದೆ. ಅದರಿಂದ ನಮಗೆ ಏನು ಉದ್ಯೋಗ ಮಾಡಲಿಕ್ಕೆ ಏನಿಲ್ಲ, ನಮಗೆ ಏನು ಆದಾಯ ಇಲ್ಲ ಅನ್ನುವ ಬದಲಿಗೆ ಮನೆಯಲ್ಲಿ ಕೂತ್ಕೊಂಡು ಒಂದು 5 ಕೋಳಿಯನ್ನು ಸಾಕಿದರೆ ಖಂಡಿತ ಅದಕ್ಕೆ ಬೇಡಿಕೆಗಳಿದೆ. ಅದಕ್ಕೆ ಪೂರಕವಾಗಿ ಅದನ್ನು ಜನರಿಗೆ ಅದರ ಅರಿವನ್ನು ಮೂಡಿಸಲಿಕ್ಕಾಗಿ ಸರ್ಕಾರ ಈ ಯೋಜನೆಯನ್ನು ತರ್ತಾ ಇದೆ. ಇದರ ಮುಖಾಂತರ ಈ ಕೋಳಿ ಸಾಕಾಣಿಕೆಯನ್ನು ಕೂಡ ಕೃಷಿಯ ಜೊತೆ ಸೇರಿಸುವಂಥ ಕೆಲಸವನ್ನು ಸರ್ಕಾರ ಅದಕ್ಕೆ ಉತ್ತೇಜನವನ್ನು ಕೊಟ್ಟು ಇವತ್ತು ಸುಮಾರು 46 ಜನರಿಗೆ, ಮಹಿಳೆಯರಿಗೆ ಈ ಉಚಿತವಾಗಿ ಕೋಳಿ ಕೊಡುವಂಥ ಈ ಯೋಜನೆಯಡಿ ಸರ್ಕಾರ ಒಂದು ಗ್ರಾಮೀಣ ಬಡ ಮಹಿಳೆಯರಿಗೂ ಕೂಡ ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸಿಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಇದನ್ನು ಮಾಡಿದೆ. ಅದನ್ನು ಇವತ್ತು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇದು 24-25ನೇ ಸಾಲಿದ್ದು. ಇನ್ನು 25-26 ಈ ವರ್ಷದ ಬಜೆಟ್ನಲ್ಲಿ ಇನ್ನು ಮುಂದೆ 50 ಜನರಿಗೆ ಕೊಡುವಂಥ ಕೋಳಿ ಮರಿಗಳನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.
ನನಗಿಷ್ಟ ನಂದಿನಿ ತುಪ್ಪ. ಶುದ್ಧ ತುಪ್ಪ ಅಂದ್ರೆ ನಂದಿನಿ.